ಸುಮಾರು 29 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ದಾರೆ. ಸದಾನಂದ ಗೌಡ, ದಯಾನಂದ ಕುಮಾರ್ ಹಾಗೂ ನಳಿನ್ ಕುಮಾರ್ ಕಟೀಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟ ಕೊಡುಗೆ ಶೂನ್ಯ. ಯಾವುದೇ ಉದ್ಯೋಗ ಸೃಷ್ಟಿ ಮಾಡುವಂತಹ ಕೈಗಾರಿಕೆಗಳು ಅಥವಾ ಮಂಗಳೂರಿನ ಬೆಳವಣಿಗೆಗೆ ಯಾವುದೇ ಯೋಜನೆಗಳನ್ನು ತಂದ ನಿದರ್ಶನಗಳಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರ ಎಸಿ ವಿನಯರಾಜ್ ಆರೋಪಿಸಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಿಸಿ ರೋಡು ಗುಂಡ್ಯ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಯೋಜನೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಗೊಂಡ ಯೋಜನೆ. ಆದರೆ ಸಂಸದರ ವಿಫಲತೆಯಿಂದ ಈಗ ಯೋಜನೆ ಸ್ಥಗಿತಗೊಂಡಿದೆ. ಮಂಗಳೂರು ನಗರದ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಪಂಪ್ವೆಲ್ನಲ್ಲಿ ಮೇಲ್ಸೇತುವೆ ನಿರ್ಮಾಣ ಸುಮಾರು ವರ್ಷಗಳಿಂದ ಆಮೆಗತಿಯಲ್ಲಿ ನಡೆಯುತ್ತಿದೆ. ತೊಕ್ಕೊಟ್ಟು ಮೇಲ್ಸೇತುವೆಯ ಕಾಮಗಾರಿಯು ಅಪೂರ್ಣವಾಗಿದೆ ಎಂದು ಆರೋಪಿಸಿದರು. ಪಂಪ್ವೆಲ್ ಸರ್ಕಲ್ ಸುಮಾರು 7.5 ವರ್ಷದ ಹಿಂದೆ ಸ್ಟಾರ್ಟ್ ಆದಂತ ಸುಮಾರು 600 ಮೀಟರ್ ಉದ್ದದ ಒಂದು ಪಂಪ್ವೆಲ್ ನ ಏನು ಫ್ಲೈಓವರ್ ವರ್ಕ್ ಏನಿದೆ, ಇಂದಿಗೂ ಕೂಡ ಅದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಅವರಿಂದ ಸಾಧ್ಯತೆ ಆಗಿಲ್ಲ. ಅದೇ ರೀತಿಯಲ್ಲಿ ತುಕ್ಕೋಟಿನಲ್ಲಿರುವಂತಹ ಫ್ಲೈಓವರ್ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯತೆ ಆಗಿಲ್ಲ. ಡೇ ಟು ಡೇ ಬೇಸಲ್ಲಿ ಟ್ರಾಫಿಕ್ ಜಾಮ್ಗಳಿರಬಹುದು, ಅಥವಾ ಶಾಲೆಯ ಮಕ್ಕಳಿಗೆ ಹೋಗುವಂತ ಕ್ಲಪ್ತ ಸಮಯದಲ್ಲಿ ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆಸ್ಪತ್ರೆಗೆ ಹೋಗುವವರಿಗೆ ಆಂಬ್ಯುಲೆನ್ಸ್ನವರಿಗೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಅಪಘಾತಗಳು ಇವತ್ತು ಸಂಭವಿಸ್ತಾ ಇದೆ. ಯಾಕೆ ಸಂಸದರು ಇದರ ಬಗ್ಗೆ ಗಮನ ಹರಿಸಿಕೊಂಡು ಅದನ್ನು ಮುತುವರ್ಜಿ ವಹಿಸಿಕೊಂಡು ಯಾಕೆ ಅದನ್ನು ಮಾಡಲಿಕ್ಕೆ ಅವರು ಅಶಕ್ತರಾಗಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನ ಇವತ್ತು ನಾನು ಅವರಿಗೆ ಕೇಳ್ತಾ ಇದ್ದೇನೆ. ಇನ್ನು ಟೀಮ್ ಮೋದಿ ಎನ್ನುವ ಮೂಲಕ ಜನರನ್ನ ಮೋಡಿ ಮಾಡುವ ಕೆಲಸವು ಚಕ್ರವರ್ತಿ ಸೂಲಿಬೆಲೆ ಇವರಿಂದ ನಡೆಯುತ್ತಿದೆ. ಚಕ್ರವರ್ತಿ ಸೂಲಿಬೆಲೆ ಒಬ್ಬ ಬಾಡಿಗೆ ಮನುಷ್ಯ. ಹಣ ಕೊಟ್ಟರೆ ಯಾವ ಕೆಲಸಕ್ಕೂ ಸಿದ್ಧರಿದ್ದಾರೆ. ಇವರನ್ನ ನಂಬಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಅವ್ಯವಸ್ಥೆ ಸ್ಥಿತಿಗೆ ತಲುಪುತ್ತದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೊಂದು ಕೆಲಸವನ್ನು ಯಾವೊಂದು ಯೋಜನೆಗಳನ್ನು ತರದಂತ ಈ ಸಂಸದರು ಮತ್ತು ಬಿಜೆಪಿ ಪಕ್ಷ ಈಗ ಹೊಸದಾಗಿ ಒಂದು ಯೋಜನೆಯನ್ನ ಇವತ್ತು ಇಲ್ಲಿಗೆ ತಂದಿದೆ. ಟೀಮ್ ಮೋದಿ ಅಂತ ಹೇಳುವಂತ ಒಂದು ಹಳೆ ಮದ್ಯವನ್ನ ಹೊಸ ಬಾಟ್ಲಿಗೆ ಹಾಕಿ ಮಾರಾಟ ಮಾಡಿದಂತ ರೀತಿಯಲ್ಲಿ ಕಳೆದ ಸಲ ಅದು ನಮೋ ಬ್ರಿಗೇಡ್ ಅಂತ ಹೇಳುವಂತ ಒಂದು ಹೆಸರಿನಲ್ಲಿ ಅದು ಬಂದಿತ್ತು. ಆ ಸಂದರ್ಭದಲ್ಲಿ ನಾನು ಇವತ್ತು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ ಬಿಜೆಪಿ ಅವರಿಗೆ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ. ಆ ಒಂದು ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆಯನ್ನ ಅವರ ಒಂದು ರಿಸೋರ್ಸ್ ಪರ್ಸನ್ ಆಗಿ ಅವರನ್ನ ತಕೊಂಡು, ಅವರು ಬಾಡಿಗೆ ಮನುಷ್ಯ, ಅವರಿಗೆ ಹಣ ಕೊಟ್ಟರೆ ಅವರು ನಿಮಗೆ ಬೇಕಾದ ರೀತಿಯಲ್ಲಿ ಯಾವ ಪಾತ್ರವನ್ನು ಅವರಿಗೆ ಕೊಡ್ತಾರೆ ಆ ಪಾತ್ರವನ್ನ ಸಂಪೂರ್ಣವಾಗಿ ಮಾಡಿ ಹೋಗುವಂತದ್ದು ಅವರ ಕೆಲಸ. ಅವರೊಂದು ಪಾತ್ರಧಾರಿ. ಅದರಲ್ಲಿ ಮೋದಿ ಅವರು ಬಂದ್ರೆ ಗುಜರಾತಿನಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿಯನ್ನ ಅವರು ಮಾಡಿದ್ದಾರೆ ಅಂತ ಅಭಿವೃದ್ಧಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ. ಅದಕ್ಕೋಸ್ಕರ ನೀವು ಇಲ್ಲಿಯ ಸಂಸದನ ಏನು ದಕ್ಷತೆಯನ್ನ ನೀವು ನೋಡಬೇಡಿ, ಯಾರು ಅಂತ ನೀವು ಅಭ್ಯರ್ಥಿ ನೋಡಬೇಡಿ. ನೀವು ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ನೀವು ಯಾರನ್ನು ಅವರು ನಿಲ್ಲಿಸಿದ್ರು ಕೂಡ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತವನ್ನ ಹಾಕಿ ಹೇಳುವಂತ ಒಂದು ಮಾತನ್ನ ಇದೇ ಸೂಲಿಬೆಲೆ ಅವರು ಇಲ್ಲಿ ಬಂದು ಹೇಳಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಿಥುನ್ ರೈ, ನಜೀರ್ ಪಜಾಲ್, ಮಾನಪ ಸದಸ್ಯೆ ಅಪ್ಪಿ, ರಮಾನಂದ ಪೂಜಾರಿ ಉಪಸ್ಥಿತರಿದ್ದರು.